ನಾಗರಕಟ್ಟೆ ದೇರಾಡಿ ಬ್ರಹ್ಮಮುಗೀರ ಶ್ರೀ ಮಹಂಕಾಳಿ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರ ಪ್ರಯತ್ನದಿಂದ 7 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಗೊಂಡಿದ್ದು ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಶಿಲಾನ್ಯಾಸ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು ಅಜನಾವಸ್ಥೆಯಲ್ಲಿದ್ದ ದೇವಸ್ಥಾನದ ಅಭಿವೃದ್ಧಿಗೆ ಶಿಲಾನ್ಯಾಸ ಮಾಡಲಾಗಿದೆ. ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ದೇವಸ್ಥಾನಗಳ ಅಭಿವೃದ್ಧಿಗೆ ಪ್ರಯತ್ನವನ್ನ ನಿರಂತರವಾಗಿ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ಸುಮಾರು 7 ನಂಚಿನ ಈ ಒಂಜಿ ದೇವಸ್ಥಾನವನ್ನು ಜೀರ್ಣಾವಸ್ಥೆಯಲ್ಲಿ ಕೊಲ್ಲು ಮಲ್ತದ ಕಟ್ಟಡವನ್ನು ಉದ್ದೇಶದಿಂದ ನಮ್ಮ ಭೂಮಿ ಪೂಜೆ ಮಲ್ತ ಐನಾತ್ ಬೇಗ ಆ ದೈವಲ್ನ ಅನುಗ್ರಹ ದೇವರನ ಆಶೀರ್ವಾದ ನಿಖಲ ಮಾತೇರನ ಪ್ರಯತ್ನ ಐನಾತ್ ಬೇಗ ಒಂದು ಆದ ಕಲಶೋತ್ಸವ ಆಪನಂಚಿನ ದಿನ ಬೇಗ ಐನಾತ್ ಬೇಗ ಕೂಡ್ದು ಬರಡು ಅಂಚನೆ ಈ ಕ್ಷೇತ್ರದಾದ್ಯಂತ ಮಸ್ತ್ ದೇವಸ್ಥಾನದ ಅರ್ಜಿಲು ನಂಗೆ ಬರ್ಕೊಂಡು ಕೊಡ್ದಪ್ಪ ದೇವಸ್ಥಾನಪ್ಪು ಸತ್ಯಸಾರ ಮರಿನಪ್ಪು ಅಂಚನೆ ಬೇತೆ ಬೇತೆ ಬ್ರಹ್ಮಮುಗಿಯರ ಪರ ಬೇತೆ ಬೇತೆ ದೇವಸ್ಥಾನದ ಅರ್ಜಿಲು ಮಾತ್ರ ನಂಗೆ ಬರ್ಬೋದು ಅಂಡ ಕೆಲವು ಸತ್ಯಂಜನಿಗೆ ಅನ್ನಕ ಐಕೆ ಕೆಲವು ಕುಂದು ಕೊರತೆ ಲೋಪು ನಿಜಗೆ ಅನ್ನಕ ಇಂಚಿನೆಟ್ಟೆ ಐಕೆ ಕಾಸ್ತಿಯೋಡು ಇಂಚಿನೆಟ್ಟೆ ಐಕೆ ಕಾಸ್ಕೊರೋಡು ಮಾತೆಟ್ಲ ಕಾಸ್ತಿಯಾರೆ ಆಪುಜಾಯಿ ಐತನೇ ಐನಂಚಿನ ಒಂದು ಗೈಡ್ಲೈನ್ಸ್ ನೀತಿ ನಿಯಮ ಅನ್ನುವಂಚಿನ ಉಂಟು ಅಂಚಾದಿತ್ಯ ಎಂಕ್ಲೆ ಮಸ್ತ್ ಕಷ್ಟ ಆಪುಂಡು ಕೆಲವು ಸತ್ಯ ಕೊರಿಯರ್ ತಡ ಆಪುಂಡು ತಡ ಅಂಡಲ್ಲ ಕೊರಿಯರ ಪ್ರಯತ್ನ ಮರಪ ಕುಂಗೂರು ಶ್ರೀನಿವಾಸ್ ಭಟ್ ಧಾರ್ಮಿಕ ಕಾರ್ಯಕ್ರಮವನ್ನು ನೆರವೇರಿಸಿದರು. ಪುರಸಭಾ ಅಧ್ಯಕ್ಷ ಪ್ರಸಾದ್ ಕುಮಾರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ನಾಗರಾಜ್ ಪೂಜಾರಿ, ಮಂಗಳೂರು ಎಪಿಎಂಸಿ ಅಧ್ಯಕ್ಷ ಕೃಷ್ಣರಾಜ್ ಹೆಗಡೆ, ಪುರಸಭೆಯ ಸದಸ್ಯರಾದ ರಾಜೇಶ್ ನಾಯಕ್, ರಾಜೇಶ್ ಮಲ್ಯ, ಅಜಯ್ ರೈ, ಬಿಜೆಪಿ ಮೂಡಬಿದ್ರೆ ಮಂಡಲಾಧ್ಯಕ್ಷ ಸುನಿಲ್ ಆಳ್ವ ಮೊದಲಾದವರು ಉಪಸ್ಥಿತರಿದ್ದರು. ನಿಮ್ಮ ಮನೆ ಕಟ್ಟಡಗಳಿಗೆ ಬೇಕಾಗುವ ಸ್ಯಾನಿಟರಿ ಉತ್ಪನ್ನಗಳ ಆಯ್ಕೆಗೆ ಇನ್ನಿಲ್ಲ ಚಿಂತೆ. ಗುಣಮಟ್ಟದ ಸ್ಯಾನಿಟರಿ ಉತ್ಪನ್ನಗಳ ಅಗಾಧ ಸಂಗ್ರಹಕ್ಕೆ ಇನ್ನೊಂದು ಹೆಸರು ಭವಾನಿ ಎಂಟರ್ಪ್ರೈಸಸ್. ಸೇರಾ, ಜೆಲ್, ಆಸಿಸ್, ಆಕ್ವೆಲ್ ಕಂಪನಿಗಳ ಬಾತ್ಟಬ್ ಮತ್ತು ಸ್ಟೀಮ್ ಬಾತ್ ಉತ್ಪನ್ನಗಳು, ಸೋಮಾನಿ, ಸಿಂಫೋಲೋ, ಮೋಸಸ್ 7 ಕಂಪನಿಗಳ ವಾಲ್ ಮತ್ತು ಫ್ಲೋರ್ ಟೈಲ್ಸ್ಗಳು, ಜರ್ಮನ್ ತಯಾರಿಕೆಯ ಎಂಸಿಪಿಎಲ್ ವಾಲ್ ಮತ್ತು ಫ್ಲೋರ್ ಟೈಲ್ಸ್ ಹಾಗೂ ಜರ್ಮನ್ ಕಂಪನಿ ಗ್ರೋಹೆಯ ಟ್ಯಾಪ್ಗಳು, 10 ವರ್ಷಗಳ ವಾರಂಟಿಯೊಂದಿಗೆ ವಿಶ್ವ ದರ್ಜೆಯ ಬಾತ್ರೂಮ್ ಮತ್ತು ಕಿಚನ್ ಫಿಟ್ಟಿಂಗ್ಸ್ಗಳು ಲಭ್ಯ. ಇದರೊಂದಿಗೆ ಫಿನೋಲೆಕ್ಸ್, ಆಶೀರ್ವಾದ್, ಆಸ್ಟ್ರಲ್ ಕಂಪನಿಗಳ ಪೈಪ್ಗಳು. ನಿಮ್ಮ ಅಗತ್ಯದ ಸ್ಯಾನಿಟರಿ ಉತ್ಪನ್ನಗಳಿಗಾಗಿ ಹಿಂದೆ ಭೇಟಿ ನೀಡಿ. ಭವಾನಿ ಎಂಟರ್ಪ್ರೈಸಸ್, ವಿಶ್ವಾಸ್ ಟವರ್ಸ್, ಕೋರ್ಟ್ ರೋಡ್, ಉಡುಪಿ ಮತ್ತು ಅಮರ್ ಕಂಫರ್ಟ್ಸ್, NH66 ಪಡುಬಿದ್ರೆ.